ನಗರ ಪ್ರದೇಶದಲ್ಲಿ ಟೈಗರ್ ಕಾರ್ಯಾಚರಣೆ ಸರಿಯಾಗಿ ಆಗುತ್ತಿಲ್ಲ. ಅನೇಕ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆದು ಕೆಲವೇ ದಿನಗಳಲ್ಲಿ ಮತ್ತೆ ಗೂಡಂಗಡಿಗಳು ಹುಟ್ಟಿಕೊಳ್ಳುತ್ತಿವೆ. ಸರಿಯಾಗಿ ಶುಲ್ಕ ತೆರಿಗೆ ಪಾವತಿಸುವ ವ್ಯಾಪಾರಿಗಳು ಹೀಗಾದ್ರೆ ಏನು ಮಾಡಬೇಕೆಂದು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಗಮನ ಸೆಳೆದರು. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಮೇಯರ್ ಪ್ರೇಮಾನಂದ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಗೂಡಂಗಡಿಗಳ ತೆರವು ಮಾಡಬೇಕೆಂದು ಪಾಲಿಕೆಯ ಆಡಳಿತ ಹಾಗೂ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಇನ್ನು ಟೈಗರ್ ಕಾರ್ಯಾಚರಣೆ ನಡೆದರೂ ಮತ್ತೆ ಗೂಡಂಗಡಿಗಳು ಹುಟ್ಟಿಕೊಳ್ಳುತ್ತವೆ. ಸರಿಯಾಗಿ ಶುಲ್ಕ ತೆರಿಗೆ ಪಾವತಿಸುವ ವ್ಯಾಪಾರಿಗಳು ಹೀಗಾದ್ರೆ ಏನು ಮಾಡಬೇಕೆಂದು ಪಾಲಿಕೆ ಸದಸ್ಯರ ಗಮನ ಸೆಳೆದರು. ಇದಕ್ಕೆ ಪಾಲಿಕೆಯ ವಿಪಕ್ಷ ನಾಯಕ ಎಸಿ ವಿನಯರಾಜ್ ಅವರು ಧ್ವನಿಗೂಡಿಸಿದ್ರು. ಎಲ್ಲ ಕಡೆ ಮಂಗಳೂರಿನ ಎಲ್ಲ ಅದು ನನಗೆ ಯಾವುದರಲ್ಲಿ ಕೂಡ ಅದರಲ್ಲಿ ನನಗೆ ಭೇದ ಭಾವ ಏನಿಲ್ಲ. ಮಂಗಳೂರಿನ ಎಲ್ಲ ರಸ್ತೆಗಳ ಬದಿಗಳಲ್ಲಿ ಇವತ್ತು ಅನಧಿಕೃತ ಗೂಡಂಗಡಿಗಳಿದೆ. ಈ ಅನಧಿಕೃತ ಗೂಡಂಗಡಿಗಳನ್ನು ಕೂಡಲೇ ತೆರವುಗೊಳಿಸದಿದ್ದರೆ ಮಂಗಳೂರು ನಗರ ನಾವು ಸ್ಮಾರ್ಟ್ ನಗರ ರಸ್ತೆಯನ್ನು ಚಂದ ಮಾಡ್ತಾ ಇದ್ದೇವೆ. ಇವರು ಬಂದು ಅಲ್ಲಿ ಬೇಕಾಬಿಟ್ಟಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ನೇರವಾಗಿ ಹೊಡೆತ ಕೊಡುವಂಥದ್ದು ಟ್ರೇಡ್ ಲೈಸೆನ್ಸಿಗೆ, ಗಾರ್ಬೇಜು ಸೆಸ್ಸು, ಇಲ್ಲಿ ಎಲ್ಲ ಸೆಸ್ಸುಗಳನ್ನು ಇಲ್ಲಿ ಕೊಟ್ಟು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಇದರಿಂದ ಹೊಡೆತ ಬರ್ತಾ ಇದೆ. ವೆಜಿಟೇಬಲ್ಸ್ ಇರ್ಬೋದು, ಮೀನಿನ ವಿಚಾರ ಇರ್ಬೋದು, ಫುಡ್ ಕೌಂಟರ್ಸ್ ಇರ್ಬೋದು, ವಾಹನದಲ್ಲಿ ಫುಡ್ ತಂದು ಮಾರಾಟ ಮಾಡುವಂಥದ್ದು ಇರ್ಬೋದು. ಇದರಿಂದ ಮಂಗಳೂರು ನಗರದಲ್ಲಿ ಇಲ್ಲಿಗೆ ತೆರಿಗೆ ಕಟ್ಟಿ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರ ಹೊಟ್ಟೆಗೆ ಇದರಿಂದ ಹೊಡೆತ ಬೀಳ್ತಾ ಇದೆ. ಇನ್ನು ಪಾಲಿಕೆಯ ಸದಸ್ಯ ಕಿರಣ್ ಕುಮಾರ್ ಅವರು ಮಾತನಾಡಿ, ಕಾರ್ಯಾಚರಣೆಯ ವೇಳೆ ಸಮೀಕ್ಷೆ ಮಾಹಿತಿಯನ್ನ ಪಾಲಿಕೆಯ ಸದಸ್ಯರ ಗಮನಕ್ಕೆ ತರಬೇಕೆಂದು ಸಭೆಯ ಗಮನ ಸೆಳೆದರು. ಎಲ್ಲ ವಾರ್ಡ್ಗಳ ಬೀದಿ ದೀಪಗಳಿಗೆ ಎಲ್ಇಡಿ ಅಳವಡಿಸುವ ಕೆಲಸ ವಿಳಂಬಗೊಳ್ಳುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಗುತ್ತಿಗೆದಾರರನ್ನ ಕರೆದು ತ್ವರಿತಗತಿಯಲ್ಲಿ ಮುಗಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ತಿಳಿಸಿದರು. ಕಳೆದ ಅವಧಿಯಲ್ಲಿ ಭಾಸ್ಕರ್ ಮೊಯ್ಲಿ ಅವರು ಇರುವಾಗಲೇ ಆ ಟೈಮಲ್ಲೇ ನೀವು ಚುನಾವಣೆ ಮೊದಲು ಮಾಡುತ್ತೇನೆ ಎಲ್ಲ ನೀವು ಘೋಷಣೆ ಮಾಡಿದ್ದೀರಿ, ಪತ್ರಿಕೆ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಆದರೆ ಈಗ ಏನು ಕಳೆದ ದಿವಾಕರ್ ಅವರು ಮೇಯರ್ ಅವರ ಕೊನೆಯ ಸಂದರ್ಭದಲ್ಲಿ ಅದನ್ನು ನಾವು ಒಂದು ರೀತಿಯಲ್ಲಿ ಅದಕ್ಕೆ ಅಂತಿಮ ರೂಪ ಕೊಟ್ಟಿರುವಂಥದ್ದು. ಈಗ ಇದು ಏನು ಅನುಷ್ಠಾನ ಆಗುವ ಮೊದಲು ಎಲ್ಲ ಸದಸ್ಯರುಗಳನ್ನ ಇಲ್ಲಿ ನಾವು ಸೇರಿಸಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು, ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಯಾರ ಗುತ್ತಿಗೆ ತಗೊಂಡಿದ್ದಾರೆ ಅವರು ಕೂಡ ಸ್ವತಃ ಇಲ್ಲಿ ಬಂದು ಯಾವ ರೀತಿ ಇದನ್ನು ಅನುಷ್ಠಾನ ಮಾಡ್ತೇವೆ, ಯಾವ ಎಷ್ಟು ಕಾಲಮಿತಿಯಲ್ಲಿ ಇದನ್ನು ನಾವು ಪೂರ್ತಿಗೊಳಿಸ್ತೇವೆ ಎನ್ನುವಂತಹ ಎಲ್ಲ ಸಮಗ್ರವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನನಗೂ ಆದಾಗಿತ್ತು ಆ ಸಂದರ್ಭದಲ್ಲಿ ಈ ವಿನಯರಾಗಿ ಹೇಳಿದಾಗ ಅವರೇನು ಡಿಸೆಂಬರ್ ಒಳಗಡೆ ನಾವು ಪೂರ್ತಿ ಮಾಡ್ತೇವೆ, ಈ ನಗರಕ್ಕೆ ಎಲ್ಇಡಿಯನ್ನು ಈ ಹಿಂದಿನ ಲೈಟ್ಗಳನ್ನು ಪರಿವರ್ತನೆ ಮಾಡಿ ಎಲ್ಇಡಿಗೆ ನಾವು ಇದು ಮಾಡ್ತೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಅವರ ಈಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿದರೆ ಅವರ ಏನು ಕಾನೂನು ಇವರು ಏನು ಡೆಡ್ಲೈನ್ ಕೊಟ್ಟಿದ್ದಾರೆ, ಅವರಿಗೆ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಮಾಡುವಾಗೆ ಕಾಣುವುದಿಲ್ಲ. ಸಭೆಯಲ್ಲಿ ಈ ಕುರಿತು ಪ್ರಸ್ತಾವಿಸಿದ ಪ್ರತಿಪಕ್ಷದ ನಾಯಕ ಎಸಿ ವಿನಯರಾಜ್ ಅವರು, ಅನೇಕ ವಾರ್ಡ್ಗಳಲ್ಲಿ ಎಲ್ಇಡಿ ಅಳವಡಿಕೆ ಸರಿಯಾಗಿ ಆಗುತ್ತಿಲ್ಲ. ಅನ್ನಪೂರ್ಣ ಏಜೆನ್ಸೀಸ್ಗೆ ಈ ಗುತ್ತಿಗೆ ನೀಡಿದ್ರೆ ಅವರು ಬೇರೆ ಯಾರಿಗೂ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದು ಅವರಿಂದ ಕೆಲಸಗಳು ಸರಿಯಾಗಿ ನಡೆದಿಲ್ಲ. ಹೀಗಾದ್ರೆ ಈಗಾಗಲೇ ತಿಳಿಸಿದಂತೆ ಡಿಸೆಂಬರ್ ಅಂತ್ಯದೊಳಗಡೆ ಎಲ್ಇಡಿ ಅಳವಡಿಕೆ ಪೂರ್ಣವಾಗದು ಎಂದು ಹೇಳಿದ್ರು. ಲೈಟ್ಗಳನ್ನು ಹಾಕಲಿಕ್ಕೆ ಹೋಗುವುದಾದ್ರೆ ನಮ್ಮ ದಾರಿದೀಪವನ್ನ ಮೇಂಟೈನ್ ಮಾಡುವವರು ಯಾರು? ಈ ರೀತಿ ಯಾಕೆ ಆಗ್ತಾ ಇದೆ? ಅವರ ಒಳ ಒಪ್ಪಂದ ಏನೇ ಇರಲಿ, ನಮಗೆ ಇಲ್ಲಿಯ ಏನು ಗುತ್ತಿಗೆದಾರರಿಗೆ ಕೊಡುವುದಕ್ಕೆ ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಏನು ಅವರು ದಾರಿದೀಪ ನಿರ್ವಹಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವರ ವರ್ಕರ್ಸ್ ಏನಿದ್ದಾರೆ ಅವರನ್ನು ಆ ಒಂದು ಸಮಯದಲ್ಲಿ ಅನ್ನಪೂರ್ಣದವರ ಲೈಟ್ಗಳನ್ನು ಕಟ್ಟಲಿಕ್ಕೆ ಅವರು ಯೂಸ್ ಮಾಡುವುದಾದರೆ ಎಲ್ಲೋ ಒಂದು ಕಡೆ ಮಂಗಳೂರು ಮಹಾನಗರ ಪಾಲಿಕೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಒಂದು ಕಡೆಯಿಂದ ಲೈಟನ್ನು ಸರಿಯಾಗಿ ಕಟ್ಟುವುದಿಲ್ಲ. ಕೆಲವು ಗುತ್ತಿಗೆದಾರರು ಮೇಂಟೈನ್ ಮಾಡುವಂಥ ಕಂಪ್ಲೇಂಟ್ ಬರುವಂಥ ಸಂದರ್ಭದಲ್ಲಿ ಅದನ್ನು ಅಟೆಂಡ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಲೈಟ್ಗಳನ್ನು ತಗೊಂಡು ಹೋಗಿ ಕಟ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಕಂಪ್ಲೇಂಟ್ ಕೂಡ ನಮಗೆ ಬರ್ತಾ ಇದೆ. ಇನ್ನೊಂದು ಕ್ರಾಂಪ್ಟನ್ ಗ್ರೀಸ್ನವರು ಸರಿಯಾದ ರೀತಿಯಲ್ಲಿ ಎಲ್ಇಡಿಗಳನ್ನು ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ಕೂಡ
ನಮಗೆ ತಿಳಿದು ಬಂದಿದೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಿರುವುದಕ್ಕೆ ವಿಪಕ್ಷ ಸದಸ್ಯರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದರು. ಇಬ್ರಾಹಿಂ ಡಿಸಿ ಇರುವಾಗ ನಮ್ಮ ಸಿಗ್ನಲ್ ಅನ್ನು ತೆಗೆದು ಸ್ಟ್ರೈಟ್ ಏನು ರಸ್ತೆ ಮಾಡಿದ್ರು ಜನರಿಗೆ ಅದರಿಂದ ಅನುಕೂಲ ಆಗಿದೆ. ನಾನು ಹಾಗೆ ಅಂತ ಹೇಳ್ತಾ ಇಲ್ಲ. ಪರಿಷತ್ತಲ್ಲಿ ಇದಕ್ಕೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಉಪಮೇಯರ್ ಸುಮಂಗಲಾ ರಾವ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಪುಳ್ಳಾಜೆ, ಸಂದೀಪ್, ಶೋಭಾ, ರಾಜೇಶ್, ಲೀಲಾವತಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.